ಬಿಲ್ಡಿಂಗ್ ನಿರ್ಮಾಣ ಕ್ಷೇತ್ರದಲ್ಲಿ ಈಗಾಗಲೇ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ಭಾರ್ಗವಿ ಬಿಲ್ಡರ್ಸ್ ಹಾಗೂ ನಿರ್ಮಾಣ ಹೋಮ್ಸ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಳ್ಳಲಿರುವ ಬಹುನಿರೀಕ್ಷೆಯ ಕೈಲಾಸ್ ವಸತಿ ಸಮುಚ್ಚಯಕ್ಕೆ ಫೆಬ್ರವರಿ 14ರಂದು ಶಿಲಾನ್ಯಾಸಕ್ಕೆ ಚಾಲನೆ ಸಿಗಲಿದೆ. ಈ ಮೂಲಕ ಅತ್ಯಂತ ಸುಸಜ್ಜಿತ ಅಪಾರ್ಟ್ಮೆಂಟ್ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ಸಿಗಲಿದೆ. ಈಗಾಗಲೇ ಬಿಲ್ಡಿಂಗ್ ನಿರ್ಮಾಣ ಕ್ಷೇತ್ರದಲ್ಲಿ ಹೆಸರು ಪಡೆದುಕೊಂಡಿರುವ ಕೊಟ್ಟಾರದಲ್ಲಿ ಭಾರ್ಗವಿ ಬಿಲ್ಡರ್ಸ್ ಹಾಗೂ ನಿರ್ಮಾಣ ಹೋಮ್ಸ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಳ್ಳಲಿರುವ ಬಹುನಿರೀಕ್ಷೆಯ ಕೈಲಾಶ್ ವಸತಿ ಸಮುಚ್ಚಯಕ್ಕೆ ಫೆಬ್ರವರಿ 14ರಂದು ಶಿಲಾನ್ಯಾಸ ನೆರವೇರಲಿದೆ. ಈ ಕುರಿತು ಮಂಗಳೂರಿನ ಬಿಜೆ ಕಾಪಿಕಾಡ್ನಲ್ಲಿರುವ ದಿ ಓಷನ್ ಪರ್ಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಾಣ ಹೋಮ್ಸ್ನ ಪಾಲುದಾರರಾದ ಗುರುದತ್ ಶೆಣೆಯವರು, ನಿರ್ಮಾಣ ಹೋಮ್ ಸಂಸ್ಥೆಯು ಅಫೋರ್ಡೆಬಲ್ ಲಕ್ಸುರಿ ಹಾಗೂ ಭಾರ್ಗವಿ ಬಿಲ್ಡರ್ಸ್ ಸಂಸ್ಥೆಯು ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ಎಂಬ ಧ್ಯೇಯದೊಂದಿಗೆ ಅತ್ಯಂತ ಸುಸಜ್ಜಿತ ಅಪಾರ್ಟ್ಮೆಂಟ್ಗಳನ್ನು ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ನೀಡಲಿದೆ ಎಂದರು. ಕಟ್ಟಡದ ತಾರಸಿಯಲ್ಲಿ ಅತ್ಯಂತ ಸುಸಜ್ಜಿತ ಈಜುಕೊಳವನ್ನು ಸಕಲ ಸುರಕ್ಷಾ ವ್ಯವಸ್ಥೆಗಳೊಂದಿಗೆ ನಿರ್ಮಾಣ ಮಾಡಲಾಗುವುದು. ಇದು ಈ ವಸತಿ ಸಂಕೀರ್ಣದ ಪ್ರಮುಖ ಆಕರ್ಷಣೆಯಾಗಿ ಮೂಡಿಬರಲಿದೆ. ಅಪಾರ್ಟ್ಮೆಂಟ್ 15 ಅಂತಸ್ತುಗಳನ್ನು ಹೊಂದಲಿದೆ. 131 ಅಪಾರ್ಟ್ಮೆಂಟ್ಗಳನ್ನು ವಾಸ್ತು ಪ್ರಕಾರದಲ್ಲಿ ನಿರ್ಮಾಣ ಮಾಡಲಾಗುವುದು. ಫ್ರೀ ಲಾಂಚ್ ಆಫರ್ ಆಗಿ 2 BHK ಫ್ಲಾಟ್ ಕೇವಲ 50 ಲಕ್ಷ ರೂಪಾಯಿ ದರದಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳೊಂದಿಗೆ ಲಭ್ಯವಾಗಲಿದೆ ಎಂದು ಅವರು ಹೇಳಿದರು. ಈ ಪ್ರಾಜೆಕ್ಟ್ ಡೀಟೇಲ್ಸ್ ಹೇಳೋದಾದ್ರೆ 1 ಎಕರೆ 9 ಸೆಂಟ್ಸ್ ಜಾಗದಲ್ಲಿ ಲೋವರ್ ಗ್ರೌಂಡ್, ಅಪ್ಪರ್ ಗ್ರೌಂಡ್ ಮತ್ತು 14 ಮಹಡಿಯ ಪ್ರಾಜೆಕ್ಟ್ ಕೈಲಾಶ್ ಆಗಲಿಕ್ಕಿದೆ. ಇದರಲ್ಲಿ ಯಾವ ಒಂದು ವಿಶ್ವದರ್ಜೆಯ ಉತ್ಕೃಷ್ಟತೆ ಅಂತ ಹೇಳುವಂತ ಯಾವುದೇ ಕಮ್ಮಿ ಬರದ ಹಾಗೆ ನಾವು ಈ ಪ್ರಾಜೆಕ್ಟ್ ಅನ್ನು ಡಿಸೈನ್ ಮಾಡಿದ್ದೇವೆ. ಈ ಪ್ರಾಜೆಕ್ಟಿನ ವಿಶೇಷತೆ, ಈ ಕಾನ್ಸೆಪ್ಟ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ಅಂತ ಹೇಳಿ ಮಾಡಿದ್ದೇವೆ. ಬಟ್ ಬಜೆಟ್ ಅನ್ನು 50 ಲಕ್ಷದ ಒಳಗಡೆನೆ ಇಡಬೇಕಂತ ಹೇಳಿ ಉದ್ದೇಶದಲ್ಲಿ 50 ಲಕ್ಷದ ಒಳಗಡೆ ಮಾಡಿದ್ದೇವೆ ಇದನ್ನು. ಈ ಪ್ರಾಜೆಕ್ಟಿನ ಅಮ್ಯುನಿಟೀಸ್ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ಇರಲಿ, ಇಂಡೋರ್ ಗೇಮ್ಸ್ ಇರಲಿ, ಚಿಲ್ಡ್ರನ್ ಪ್ಲೇ ಏರಿಯಾ ಇರಲಿ, ಅದರೊಟ್ಟಿಗೆ ಯೋಗ ಮೆಡಿಟೇಷನ್ ಪೆವಿಲಿಯನ್, ಎಂಟ್ರೆನ್ಸ್ ಲಾಂಜ್ ಎಲ್ಲನೂ ಈ ಒಂದು ಬಿಲ್ಡಿಂಗ್ ನಲ್ಲಿ ನಾಳೆ ನಿಲ್ಲಿಕ್ಕೆ ಬರುವಂತವರು ಆ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಗಳಿಗೂ ಬೇಕಾದಂತಹ ಸವಲತ್ತುಗಳು, ಏಜ್ಡ್ ಜನಗಳಿಗೆ ವಾಕ್ ಮಾಡಿ ಸಂಜೆ ಒಂದು ಕುತ್ಕೊಂಡು ಮಾತಾಡಿ ಬೆಳಗ್ಗೆ ಯೋಗ ಮಾಡುವಂತಹ ಒಂದು ಫೆಸಿಲಿಟಿ ಏಜ್ಡ್ ಆರ್ ಎಲ್ಡರ್ಲಿ ಜನರಿಗೋಸ್ಕರ ನಾವು ಮಾಡಿದ್ದೇವೆ. ಶಿಲಾನ್ಯಾಸ ಸಮಾರಂಭದಂದು ಬೆಳಗ್ಗೆ 6:15ಕ್ಕೆ ಭೂಮಿ ಪೂಜೆ ನಡೆಯಲಿದ್ದು 9 ಗಂಟೆಗೆ ಬ್ರೌಷರ್ ಅನಾವರಣಗೊಳ್ಳಲಿದೆ. ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ರವೀಂದ್ರ ಪೈ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಶಾಸಕರಾದ ವೇದವ್ಯಾಸ್ ಕಾಮತ್, ಡಾ ವೈ ಭರತ್, ಜನಪ್ರತಿನಿಧಿಗಳು ಸೇರಿದಂತೆ ಕೈಲಾಶ್ ವಸತಿ ಸಮುಚ್ಚಯದ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೂ ತುಳು ಚಿತ್ರರಂಗದ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಭಾಗವಹಿಸಲಿದ್ದಾರೆ ಎಂದು ಭಾರ್ಗವಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ಭಾಸ್ಕರ್ ಗಡಿಯಾರ್ ತಿಳಿಸಿದರು. ಈ ಒಂದು ಪ್ರಾಜೆಕ್ಟ್ 50 ಲಕ್ಷದಲ್ಲಿ ಕೊಡುವಂಥ ಒಂದು ದೊಡ್ಡ ಚಾಲೆಂಜ್ ನಮ್ಮ ಮುಂದಿದೆ. ಅದಕ್ಕಾಗಿ ನಾವು ತುಂಬ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಗುಣನಾಥನ ಒಂದು ಹವಾ ಎಲ್ಲ ಮಂಗಳೂರಲ್ಲಿ ಈಗ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಮುಂದೆಯೂ ಇಂಥ 10 ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡುವ ಯೋಜನೆಗಳನ್ನು ನಾವು ಹೊಂದಿದ್ದೇವೆ. ಈ ಪ್ರಾಜೆಕ್ಟ್ ಕೂಡ ಕ್ಲಪ್ತ ಸಮಯದಲ್ಲಿ ನಿಮಗೆ ಗ್ರಾಹಕರಿಗೆ ನೀಡುವ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಹಾಗೂ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಇಟ್ಕೊಳ್ತಾ ಇದ್ದೇನೆ. 1 ಎಕರೆ 9 ಸೆಂಟ್ಸ್ ಜಾಗದಲ್ಲಿ ನಿರ್ಮಾಣವಾಗುವ ಕೈಲಾಶ್ ವಸತಿ ಸಮುಚ್ಚಯದಲ್ಲಿ ಉನ್ನತ ಜೀವನ ಶೈಲಿಗೆ ಪೂರಕವಾಗುವ ಲಕ್ಸುರಿ ಅಪಾರ್ಟ್ಮೆಂಟ್ಗಳು 36 ತಿಂಗಳಲ್ಲಿ ನಿರ್ಮಾಣಗೊಂಡು ಡಿಸೆಂಬರ್ 2023ರ ವೇಳೆಗೆ ಗ್ರಾಹಕರಿಗೆ ಲಭ್ಯವಾಗಲಿದೆ ಎಂದು ಭೂಮಾಲೀಕರು ಹಾಗೂ ಯೋಜನೆಯ ಸಹ ಪ್ರಾಯೋಜಕರಾದ ಶ್ರೀವಸ್ತ ಕೊಚಪಾಡಿ ಮಾಹಿತಿಯನ್ನ ನೀಡಿದರು. ಒಂದು ವಿಶಿಷ್ಟ ಮತ್ತೆ ವಿಭಿನ್ನವಾದ ಒಂದು ಪ್ರಾಜೆಕ್ಟ್ ಅನ್ನು ಕೊಡಬೇಕು ಅಂತ ಹೇಳಿಕೊಂಡು ಪ್ಲಾನ್ ಮಾಡ್ತಾ ಇದ್ವಿ. ಓವರ್ ದ ಪೀರಿಯಡ್ ಆಫ್ ಈ ಕೊರೋನಾ ಬಂದ ನಂತರ ವಿ ಹ್ಯಾಡ್ ಎ ಆಪರ್ಚುನಿಟಿ ಟು ಪ್ಲಾನ್ ಅ ಗುಡ್ ಇಂಪ್ರೂವೈಸ್ಡ್ ಪ್ಲಾನ್. ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಪ್ರಾಜೆಕ್ಟ್. ಸುದ್ದಿಗೋಷ್ಠಿಯಲ್ಲಿ ಸೌಜನ್ಯ ಹೆಗಡೆ ಈ ವೇಳೆ ಭಾಗಿಯಾಗಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.